ಪುತ್ತೂರು ಕೃಷ್ಣ ಜಯರಾವ್ನ ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಇದೀಗ ಭೂಗತ ಪಾತಕಿ ಕಲಿ ಯೋಗೇಶ್ನ ಎಂಟ್ರಿ ಆಗಿದೆ. ವರದಿಗಾರರೊಬ್ಬರಿಗೆ ಭೂಗತ ಪಾತಕಿ ಕಲಿ ಯೋಗೇಶ್ ಹೆಸರಿನಲ್ಲಿ ಕರೆ ಮಾಡಿದಂತಹ ವ್ಯಕ್ತಿ ಕೃಷ್ಣ ಜಯರಾವ್ ಜೈಲಿನಿಂದ ಹೊರಬಂದ ಮೇಲೆ ಯುವತಿಯನ್ನ ಮದುವೆ ಆಗಿಲ್ಲ ಎಂದಾದರೆ ಗುಂಡು ಹೊಡೆದು ಸಾಯಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದು ಅಷ್ಟೇ ಅಲ್ಲದೆ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಆಡಿಯೋ ವೈರಲ್ ಆಗ್ತಾ ಇದೆ. ವರದಿಗಾರರೊಬ್ಬರಿಗೆ ಭೂಗತ ಪಾತಕಿ ಕಲಿ ಯೋಗೇಶ್ ಅಂತೇಳಿ ಕರೆ ಮಾಡಿದಂತಹ ವ್ಯಕ್ತಿ ಬಿಜೆಪಿ ಮುಖಂಡನ ಪುತ್ರನ ಪ್ರಕರಣದ ಬಗ್ಗೆ ನಮಗೂ ದೂರು ಬಂದಿದೆ. ಓರ್ವ ಯುವತಿಯನ್ನ ಗರ್ಭಿಣಿ ಮಾಡಿ ಮೋಸ ಮಾಡಿದ್ದು ಈಗ ಜೈಲಿನಲ್ಲಿ ಇರಬೇಕು, ಅನ್ಯಾಯವಾಗಿದೆ ಎಂದು ದೂರು ಬಂದಿದೆ. ಸಂತ್ರಸ್ತೆ ಮನೆಯವರ ಪರ ರಾಜಕೀಯದವರು ಯಾರೂ ನಿಲ್ತಾ ಇಲ್ಲ. ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿನಿ ಹಿಂದೂ ಅಲ್ವೇ, ಅವರ ಬಳಿ ಹಣವಿಲ್ಲ ಅಂತ ಬಿಟ್ಟುಕೊಡುವುದಾ? ಹಿಂದೂ ಸಂಘಟನೆ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾನು ಹೇಳುವುದು ಇಷ್ಟೇ, ಎರಡು ಸಮುದಾಯದವರು ಕೂತು ಮಾತಾಡಿ ಇತ್ಯರ್ಥ ಮಾಡಿ ಯುವತಿಯೊಂದಿಗೆ ಆ ಯುವಕನ ಮದುವೆ ಮಾಡಬೇಕು. ಜೈಲಿನಿಂದ ಹೊರಬಂದ ಮೇಲೆ ಹಿಂದೂ ಸಂಘಟನೆಗಳು ಮುಂದೆ ನಿಂತು ಮದುವೆ ಮಾಡಿಸಲಿ. ಒಂದು ವೇಳೆ ಮದುವೆ ಆಗಿಲ್ಲ ಅಂದ್ರೆ ಆರೋಪಿ ಕೃಷ್ಣ ಜಯರಾವ್ಗೆ ಗುಂಡು ಹೊಡಿತೇವೆ, ಬದುಕುವುದೇ ಬೇಡ ಆತ ಎಂದು ಹೇಳಿದ್ದಾನೆ. ಮತ್ತೆ ಮಾತು ಮುಂದುವರಿಸಿದ ವ್ಯಕ್ತಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಶಿಲ್ಪಾ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು. ಆವಾಗ ನನ್ನ ಬಾಸ್ ರವಿ ಪೂಜಾರಿ ಜನ ಕಳಿಸಿದ್ರು, ಗಣೇಶ್ ಶಿಲ್ಪಾ ಮದುವೆಯನ್ನ ನಾವೇ ಮಾಡಿಸಿದ್ದು ಎಂದಿದ್ದಾರೆ. ಶ್ರೀಕೃಷ್ಣ ರಾವ್ ಅಂತ ಪುತ್ತೂರಿನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸುರು ಮಾಡಿ ಈಗ ಅವ್ನು ಜೈಲಲ್ಲಿ ಇರ್ಬೇಕು ಮೋಸ್ಟ್ಲಿ. ಏನೋ ಇಲ್ಲ, ಇದು ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನನ್ಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅವ್ರದ್ದು. ಅದ್ರಲ್ಲಿ ಇವಾಗ ಈಗ ಪೊಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರೇನ್ ಹಿಂದೂಗಳಲ್ವಾ? ಹೌದು, ಈಗ ಅವರು ಹಿಂದೂಗಳಲ್ವಾ, ಇವ್ರು ಸಪೋರ್ಟ್ ಮಾಡ್ಬೇಕಲ್ಲ. ಈಗ ಅವ್ರ ಹತ್ರ ದುಡ್ಡಿಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಅದನ್ನ ಬಿಟ್ಟು ಬಿಡೋದಾ? ಈಗ ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು. ಇವಾಗ ಸರಿಯಾಗಿ ಫಾಲೋ ಮಾಡಿ ಅದರಲ್ಲಿ ಪ್ರತಿಭಟನೆ ಎಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು. ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವ್ರು ಅವರ ಸಪೋರ್ಟ್ಗೆ ನಿಲ್ಬೇಕಿತ್ತು, ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ಲುವುದಲ್ಲ. ಗೊತ್ತಾಯ್ತಲ್ಲ, ಇದು ಬಹಳ ಇದಾಗಿದೆ. ಅದಕ್ಕೆ ಈಗ ನಾನು ಹೇಳುದಿಷ್ಟೇ ಏನಂದ್ರೆ, ಈ ಹುಡುಗನನ್ನ ಅವರು ಹಿಡಿದು ಈಗ ಎರಡು ಸಮುದಾಯದವರು ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿ. ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ. ನಾನ್ ಹೇಳುದಿಷ್ಟೇ, ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದುವೆ ಆಗಿಲ್ಲ ಅಂತ ಆದ್ರೆ ನಾವು ಗುಂಡು ಹೊಡಿತೇವೆ ನಿಮಗೆ. ಬದುಕೋದೇ ಬೇಡ, ಯಾಕೆ ಬದುಕ್ಬೇಕು? ನಾಳೆ ಹುಡುಗಿ ಹೇಳ್ಬೋದಲ್ಲ, ಅಪ್ಪ ಇಲ್ಲಿದೆ ಅಂತ ಮಗು ಕೇಳಿದ್ರೆ ಅಪ್ಪ ಸತ್ತೋಗಿದೆ ಅಂತ ಹೇಳ್ಬೋದಲ್ಲ. ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿದೆ ಅದು ಈಸಿ, ಅದು ಯಾವಾಗ್ಲೂ ಒಳ್ಳೇದದು. ನಾನು ಹೇಳುದಿಷ್ಟೇ, ಇವ್ರು ಅವ್ರಿಗೆ ನ್ಯಾಯ ಕೊಡ್ಬೇಕು, ಇಲ್ಲಾಂದ್ರೆ ಇವನಿಗೆ ನಾವು ಗುಂಡೊಡಿತೇವೆ.